ಮಂಗಳೂರು ನಗರದ ವಿವಿಧೆಡೆಗಳಲ್ಲಿ ಕೇಬಲ್ ಚರಂಡಿ ರಸ್ತೆ ಎಂದು ನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಕಾರ್ಮಿಕರು ಅಗೆತಾ ಇರ್ತಾರೆ. ಆದರೆ ಈ ರೀತಿ ಅಗೆದ ಗುಂಡಿಗಳನ್ನು ಸರಿಯಾಗಿ ಮುಚ್ಚದೆ ಇರುವ ಕಾರಣ ಪಾದಚಾರಿಗಳು, ವಯೋವೃದ್ಧರು, ಮಹಿಳೆಯರು ಗುಂಡಿಗೆ ಬಿದ್ದು ಕೈಕಾಲು ಮುರಿದುಕೊಂಡ ಉದಾಹರಣೆ ಅದೆಷ್ಟೋ ಇದೆ. ಇದೀಗ ಕರಂಗಲ್ಪಾಡಿಯಲ್ಲಿ ತಂಪು ಪಾನೀಯ ಸಾಗಾಟ ಮಾಡುತ್ತಿದ್ದ ವಾಹನದ ಟೈರ್ ಸಿಲುಕಿದ ಘಟನೆ ನಡೆದಿದೆ. ಅಗೆದ ಗುಂಡಿಗಳನ್ನು ಸರಿಯಾಗಿ ಮುಚ್ಚದೆ ಖಾಲಿ ಮಣ್ಣು ಹಾಕಿ ಸಮತಟ್ಟು ಮಾಡಲಾಗಿದ್ದು, ರಸ್ತೆ ಚೆನ್ನಾಗಿದೆ ಎಂದು ವಾಹನ ಚಲಾಯಿಸುವ ಸವಾರರು ಇಂತಹ ಗುಂಡಿಗಳಿಗೆ ಬೀಳ್ತಾ ಇದ್ದಾರೆ. ತಂಪು ಪಾನೀಯಗಳನ್ನು ಸಾಗಿಸುತ್ತಿದ್ದ ಟ್ರಕ್ ಕರಂಗಲ್ಪಾಡಿ ರಸ್ತೆಯ ಮೂಲಕ ಸಂಚರಿಸುತ್ತಿದ್ದ ವೇಳೆ ಅದರ ಚಕ್ರ ಏಕಾಏಕಿ ಗುಂಡಿಯೊಳಗೆ ಸಿಲುಕಿಕೊಂಡಿದೆ. ವಾಹನದ ಹಿಂಭಾಗದ ಚಕ್ರ ಬರೋಬ್ಬರಿ ಅರ್ಧದಷ್ಟು ಗುಂಡಿಯಲ್ಲಿ ಸಿಲುಕಿಕೊಂಡು ಹೊರಬರಲಾಗದೆ ಚಾಲಕ ಒದ್ದಾಡುವಂತಾಯಿತು. ಒಂದು ವೇಳೆ ವಾಹನ ರಸ್ತೆಗಡ್ಡಲಾಗಿ ಉರುಳಿ ಬೀಳ್ತಾ ಇದ್ರೆ ಟ್ರಾಫಿಕ್ ಜಾಮ್ ಜೊತೆಗೆ ಪ್ರಾಣಹಾನಿಯಾಗುವ ಸಾಧ್ಯತೆಯೂ ಇತ್ತು. ಆಕ್ರೋಶಗೊಂಡ ವಾಹನ ಚಾಲಕ ಪ್ರತಿಕ್ರಿಯೆ ನೀಡಿ, ಇಂತಹ ಗುಂಡಿಗಳು ನಗರದ ಹಲವು ಕಡೆಗಳಲ್ಲಿ ಇವೆ. ಚಾಲಕರಿಗೆ ಇದು ಅರಿವಾಗದೆ ಗುಂಡಿಗೆ ಬಿದ್ದು ಒದ್ದಾಡುತ್ತಿದ್ದೇವೆ. ವಾಹನವನ್ನ ಮೇಲಕ್ಕೆತ್ತುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾರ್ಗೋಡಿ ಪೂರ ಗುಂಡಿ ಜೊತೆ ಅಂಚೆ ಮೇಲ್ದು ಮಣ್ಣು ವಾರ ಮುಚ್ಚಿದ್ದೇವೆ. ಎಂಗ್ಲಿಗೆ ಲೆವೆಲ್ ಅನ್ನೋದು ಅಂದಾಜು ಹಾಕುದು. ಎಂಗೆ ಲೆವೆಲ್ ಅನ್ನೋದು ಬತ್ತ ಇತ್ತು ನಾ ಗಾಡಿ ಇಂಚಿನ ಪರಿಸ್ಥಿತಿ ಬೈದು ನೀನು ಅಕ್ಕಲೆತ್ತೆ ಅನ್ನುವಂಥ ಕೊರತ ಮಂತೇರು ಅರ್ಧ ಗಂಟೆ ಮಂತ್ ಸೇಡಿ ಇಂಗ್ಲಿಗೆ ಎಲ್ಲ ಮಣ್ಣು ಕೊಡ ಆಯ್ತಾ ಜಾತ ಚಾರ್ಜಸ್ ನೀವು ಆಗಲಕ್ಕೆ ಇಡೀ ಸಿಟಿದು ಪೂರ ಗುಂಡಿ ಉಂಟು. ಇಲ್ಲಿ ಇಂಚಿನ ಮಂತೇರಿಂದ ಆಯ್ತಾ ನೆಕ್ಸ್ಟ್ ವೆಹಿಕಲ್ ಪೂರ್ಣ ಆಯ್ತಾ ಜವಾಬ್ದಾರಿ ಏರಿದೆ ಅನ್ನೋದು ಆಗಲಿಕ್ಕೆ